ನಮಸ್ಕಾರ. ಕೋಟೆಕಲ್ ಆಯುರ್ವೇದ ಪರಂಪರೆ ಈ ವಿಶೇಷ ಮಾತುಕತೆಗೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಶಂಕರನ್ ನಂಬೂದಿರಿ ಅವರಿದ್ದಾರೆ. ನಾನು ಡಾಕ್ಟರ್ ಶಂಕರನ್ ನಂಬೂದಿರಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಎಸ್, ಕೋಟೆಕಲ್ ಆಯುರ್ವೇದ ಪರಂಪರೆಯ ನಾವು ಮಾತನಾಡುವ ಸಂದರ್ಭದಲ್ಲಿ ಕೋಟೆಕಲ್ ಆರ್ಯ ವೈದ್ಯಶಾಲೆ ಇಡೀ ದೇಶವ್ಯಾಪಿಯಾಗಿ ಭಾರಿ ಒಂದು ಪ್ರಸಿದ್ಧಿ ಮತ್ತು ಭಾರಿ ದೊಡ್ಡ ಇತಿಹಾಸ ಇರುವಂಥ ಒಂದು ಆಯುರ್ವೇದ ಶಿಕ್ಷಣ ಮತ್ತು ಆಯುರ್ವೇದಿಕ್ ಮೆಡಿಸಿನ್, ಔಷಧಿ ಮತ್ತು ಶಿಕ್ಷಣ ಈ ಎರಡು ವಿಚಾರದಲ್ಲಿ ಕೂಡ ತೊಡಗಿಸಿಕೊಂಡಿರುವಂಥ ಸಂಸ್ಥೆ ಆರ್ಯ ವೈದ್ಯಶಾಲೆ ಕೋಟೆಕಲ್. ಮಂಗಳೂರಿನ KS ರಾವ್ ರಸ್ತೆಯಲ್ಲಿ ಸಿಟಿ ಸೆಂಟರ್ ಪಕ್ಕದಲ್ಲಿ ಈ ಒಂದು ಸಂಸ್ಥೆಯ ಶಾಖಾ ಕಚೇರಿ ಇದೆ. ಈ ಒಂದು ಶಾಖಾ ಕಚೇರಿಯಲ್ಲಿ ಡಾಕ್ಟರ್ ಶಂಕರನ್ ನಂಬೂದಿರಿ ಅವರು ಶಾಖಾ ಉಸ್ತುವಾರಿಯಾಗಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಫಿಸಿಷಿಯನ್ ಕೂಡ ಹೌದು. ಸೊ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಅವರ ಕನ್ಸಲ್ಟೆನ್ಸಿ ಫ್ರೀ ಕನ್ಸಲ್ಟೆನ್ಸಿ ಅಲ್ವಾ ಡಾಕ್ಟರ್? ಹೌದು, ಎಲ್ಲರಿಗೂ ಫ್ರೀ. ಎನಿ ಟೈಮ್ ಎನಿ ಮೂಮೆಂಟ್, ವಾರದ 7 ದಿವಸವು ಸಂಡೇ ಒಂದು ಎಸ್, ವಾರದ 6 ದಿವಸ ಕೂಡ ನೀವು ಮಂಗಳೂರಿನ ಸಿಟಿ ಸೆಂಟರ್ ಪಕ್ಕದಲ್ಲಿರುವಂಥ ಕೋಟೆಕಲ್ ಆಯುರ್ವೇದ ಶಾಲಾಗೆ ಬಂದರೆ ಉಚಿತವಾದ ಕನ್ಸಲ್ಟೆನ್ಸಿ ಇರುತ್ತೆ. ಆಯುರ್ವೇದ ಸಂಬಂಧಪಟ್ಟ ಹಾಗೆ ಆಯುರ್ವೇದ ಚಿಕಿತ್ಸೆ ಬಗ್ಗೆ, ಔಷಧಿ ಬಗ್ಗೆ. ಎಸ್ ವೀಕ್ಷಕರು, ನಾವು ಇವತ್ತು ಮಾತನಾಡುವಂಥ ವಿಚಾರ ಆರ್ಥರೈಟಿಸ್ ಬಗ್ಗೆ. ಏನಿದು ಆರ್ಥರೈಟಿಸ್? ಏನಿದು ಜಾಯಿಂಟ್ ಪೇಯ್ನ್, ಗಂಟು ನೋವುಗಳು, ಗಂಟು ಸವಿಯುವಂತಾಗುವಂಥದ್ದು ಏನು, ಯಾಕೆ ಬರುತ್ತೆ, ಏನು ಚಿಕಿತ್ಸೆ, ಆಯುರ್ವೇದದಲ್ಲಿ ಏನು ಚಿಕಿತ್ಸೆ, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಶಂಕರನ್ ನಂಬೂದಿರಿ ಅವರು ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ಆರ್ಥರೈಟಿಸ್ ಅಂತ ಎಲ್ಲ ಹೇಳಿಕೊಂಡಿರ್ತಾರೆ ಜನ. ಗಂಟು ನೋವು, ಗಂಟು ಸವಯುವಂಥದ್ದು, ಸವಕಳಿ ಅಂತ ಎಲ್ಲ. ಎಸ್, ಏನಿದು ಆರ್ಥರೈಟಿಸ್ ಅಂದ್ರೆ ಏನು, ಏನಿದು ಜಾಯಿಂಟ್ ಡಿಸೀಸ್? ಜನರಲ್ ಆಗಿ ಎಲ್ಲರೂ ಈ ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ. ಕೆಲವರಿಗೆ ಗಂಟು ನೋವು ಬರುತ್ತೆ, ಕೆಲವರಿಗೆ ಕುತ್ತಿಗೆ ನೋವು, ಬೆನ್ನು ನೋವು, ಇದೆಲ್ಲ ತುಂಬಾ ಜಾಸ್ತಿ. ಮೊದಲೆಲ್ಲ ಒಂದು 50 ವರ್ಷ ಮೇಲೆ 60 ವರ್ಷ ಆಗುವಾಗ ಬರುವ ವ್ಯಾಧಿಗಳೆಲ್ಲ ಈಗ ಬೇಗ ಬೇಗ ಬರ್ತಾ ಇದೆ, ಎಲ್ಲರಿಗೂ ಅಫೆಕ್ಟ್ ಆಗ್ತಾ ಇದೆ. ಬೇಗ ಬರ್ತಾ ಉಂಟು ಅಂತ ಹೇಳಿದ್ರೆ ಯಾಕೆ ಡಾಕ್ಟರ್? ಬೇಗ ಇದರಲ್ಲಿ ಆರ್ಥರೈಟಿಸ್ ಒಂದು ಮೇನ್ ಆಗಿ ಸೌದು ಹೋಗೋದು ಓಸ್ಟಿಯೋ ಆರ್ಥರೈಟಿಸ್ ಹೇಳ್ತಾರೆ. ಅದು ಅಷ್ಟು ಪ್ರಾಬ್ಲಮ್ ಇರೋದಲ್ಲ. ಅದು 50 ವರ್ಷ ಮೇಲೆ 60 ವರ್ಷ ಎಲ್ಲ ಆಗ ಸಾಮಾನ್ಯವಾಗಿ ಬರುತ್ತೆ. ಬಟ್ ಇವಾಗ ಅದು ಓವರ್ ವೆಯ್ಟ್, ಬಾಡಿ ವೆಯ್ಟ್ ಜಾಸ್ತಿ ಆದರೆ ಅದು ಮೇಯ್ನ್ ಗಂಟುಗೆ ಬಂದು ಮಂಡಿ ಸೌದು ಹೋಗುತ್ತೆ. ಮಂಡಿ, ಮೊಣಕಾಲು, ಕೈಯು, ಕಾಲು ಎಲ್ಲದಕ್ಕೂ ಜಾಯಿಂಟ್ ಪೇನ್ ಬರ್ಬೋದು. ಇನ್ನೊಂದು ಮೇಜರ್ ಆಗಿರುವ ಆರ್ಥರೈಟಿಸ್ ವೆರೈಟಿ ಇದೆ, ಅದು ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಅಥವಾ ಸಾಮಾನ್ಯವಾಗಿ ಜನರ ಆಮವಾತ ಅಂತ ಹೇಳ್ತಾರೆ. ಅದು ಸ್ವಲ್ಪ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ನಮ್ಮದೇ ನಮ್ಮ ಕಾಪಾಡಬೇಕಾ ಇದು ಇಮ್ಯುನಿಟಿ ಉಂಟಲ್ಲ, ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ, ಅದೇ ನಮ್ಮನ್ನೇ ಅಟ್ಯಾಕ್ ಮಾಡುವಾಗ ಈ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸೀರಿಯಸ್ ವ್ಯಾಧಿ. ಅದು ಬರೀ ಜಾಯಿಂಟ್ಗೂ ಕೂಡ ಇಲ್ಲ, ಅದು ಕೆಲವೊಮ್ಮೆ ಇಡೀ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿ ಹಾರ್ಟ್ಗೆ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಆ ಥರ ಮೇಜರ್ ವೈಟಲ್ ಆರ್ಗನ್ಗೂ ಕೂಡ ಈ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅದು ನಾವು ಎಲ್ಲದಕ್ಕೂ ನಾವು ಅಟ್ ದ ಅರ್ಲಿ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಬರುವಾಗಲೇ ನಾವು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಒಂದು ವೈದ್ಯರ ಹತ್ರ ಹೋಗಿ ಅದು ಕರೆಕ್ಟಾಗಿ ಏನಂತ ನೀವು ಪ್ರಕಾರ ನಾವೇ ಸ್ವಯಂವಾಗಿ ಚಿಕಿತ್ಸೆ ಮಾಡಿಕೊಳ್ಳಬಾರದು. ಈಗ ಆರ್ಥರೈಟಿಸ್ ಇದ್ದು ಸಾಮಾನ್ಯವಾಗಿ ನೀವು ಗುಣಲಕ್ಷಣವನ್ನು ಯಾವ ರೀತಿ ಇದು ಈ ಆಮವಾದ ಈ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಆದ್ರೆ ಅದ್ರ ಜೊತೆ ಫೀವರ್ ಬರುತ್ತೆ, ಜ್ವರ, ಹೈ ಫೀವರ್ ತರ ಬರ್ಬೋದು, ಮತ್ತೆ ಜ್ವರ ಬರಬಹುದು. ಅದೇ, ಮತ್ತೆ ಜಾಯಿಂಟ್ಗೆ ಮುಟ್ಟುವಾಗಲೇ ನೋವು, ಒಂದು ಹೀಟ್ ಮುಟ್ಟಿದ್ರೆ ಗೊತ್ತಾಗುತ್ತೆ, ಅದು ಹೀಟ್ ತರ ಇರುತ್ತೆ. ಆಮೇಲೆ ಅದು ಹೌದು ಚಿಕ್ಕ ಏಜಲ್ಲಿ ಮತ್ತೆ ಬೆಳಿಗ್ಗೆ ಹೇಳುವಾಗ ತುಂಬ ಸ್ಟಿಫ್ ಆಗಿರುತ್ತೆ ಜಾಯಿಂಟ್, ಹೇಳಲಿಕ್ಕೆ ಬೆಡ್ಡಿಂದ ಕೆಳಗಡೆ ಬರಲಿಕ್ಕೆ ಆಗಲ್ಲ, ಅಷ್ಟು ಸ್ಟಿಫ್ ಆಗಿರುತ್ತೆ. ಮತ್ತು ಸ್ವಲ್ಪ ಮೂವ್ಮೆಂಟ್ ಆಗುವಾಗ, ಮಧ್ಯಾಹ್ನ ಆಗುವಾಗ ಚೂರು ಕಡಿಮೆ ಆಗುತ್ತೆ. ಅದು ಈ ಆಮವಾತ ಅಥವಾ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ನ ಮೇನ್ ಸಿಂಪ್ಟಮ್. ಬೇರೆ ಈ ಓಸ್ಟಿಯೋ ಆರ್ಥರೈಟಿಸ್ ಡಿಜನರೇಷನ್ ಥರ ಏಜ್ ಆಗುವಾಗ ಬರೋ ಆರ್ಥರೈಟಿಸ್ ಆದರೆ ನಾವು ನಡೆಯುವಾಗ ಜಾಸ್ತಿ ಆಗುತ್ತೆ. ಸ್ಟೆಪ್ಸ್ ಎಲ್ಲ ತಿಲಿಕೆ ಆಗಲ್ಲ, ಇಳಿಯೋದು ಕಷ್ಟ, ನಡೆಯುವಾಗೆಲ್ಲ ಜಾಸ್ತಿ ಆಗುತ್ತೆ. ಬಟ್ ಈ ಆಮವಾದ ಅಂದರೆ ಬೆಳಿಗ್ಗೆ ಸ್ಟಿಫ್ನೆಸ್ ಜಾಸ್ತಿ ಆಗಿ ಸ್ವಲ್ಪ ಮೂವ್ ಆಗುವಾಗ ಚೂರು ಕಡಿಮೆ ಆಗುತ್ತೆ. ನಾವು ಹೆಚ್ಚಿನ ಜನ ಹೇಳೋದನ್ನು ಕೇಳ್ತೇವೆ. ನನಗೆ ಅಂದರೆ ಸ್ವಲ್ಪ ಮಧ್ಯವಯಸ್ಕದ ನಂತರದವರು ಬೆಳಿಗ್ಗೆ ಎದ್ದೇಳುವ ಸಮಯದಲ್ಲಿ ತಕ್ಷಣಕ್ಕೆ ಎದ್ದು ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ. ಅದೇ ಇದು ಸೀರಿಯಸ್ ಆಗಿ ಆಮವಾತನೇ ಆಗಬೇಕಾಗಂತ ಇಲ್ಲ. ಈ ಜಾಯಿಂಟ್ಗಳು ಫ್ರಿಕ್ಷನ್, ಇದರೊಳಗಡೆ ಸೈನೋಲ್ ಫ್ಲೂಯಿಡ್ ಅಂತ ಗ್ರೀಸ್ ತರ ಒಂದು ಲಿಕ್ವಿಡ್ ಇದೆ, ಅದು ಡ್ರೈ ಆಗುವಾಗ ಈ ಫ್ರಿಕ್ಷನ್ ಜಾಸ್ತಿ ಆಗಿ ಅದರಿಂದ ಕೂಡ ಸ್ಟಿಫ್ ಆಗಿರುತ್ತೆ. ಅದು ಗೊತ್ತಾಗಲಿಕ್ಕೆ ಈ ತರ ಸಿಂಪ್ಟಮ್ಸ್ ಅಲ್ಲಿ ಇದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಅಂತ RA ಫ್ಯಾಕ್ಟರ್
ಬ್ಲಡ್ಡಲ್ಲಿ ಲ್ಯಾಬ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಜಾಸ್ತಿ ಇದು ಏನಂತ ತಿಳ್ಕೊಳ್ಬೋದು. ಪರ್ಟಿಕ್ಯುಲರ್ ಆಗಿ ಇದು ಅಥವಾ ಈ ಮಂಡಿ ನೋವಲ್ಲಿದ್ದರೆ ಅದು ಪ್ಲೈನ್ ಎಕ್ಸ್ರೇ ಮಾಡಿದರೆ ಅದು ಸೌದೆ ಇದೆಯಾ, ಇದನ್ನ ಗ್ಯಾಪು ಸರಿಯಾಗಿದೆಯಾ, ಎಲ್ಲ ಜಾಸ್ತಿ ಆಗಿದೆಯಾ, ಅದೆಲ್ಲ ಗೊತ್ತಾಗುತ್ತೆ. ಅದು ಈಗ ಸಾಮಾನ್ಯವಾಗಿ ನಿಮ್ಮ ಶಾಖೆಗೆ ಬಂದಾಗ ನೀವು ಯಾವ ರೀತಿಯಾಗಿ ಅವರಿಗೆ ತಪಾಸಣೆ ಮಾಡ್ತೀರಿ ಅಥವಾ ಏನು ರೆಕಮೆಂಡ್ ಮಾಡ್ತೀರಿ? ಹೌದು, ಡೀಟೇಲ್ ಆಗಿ ನಮ್ದು ಅದು ಹಿಸ್ಟ್ರಿ, ಅವ್ರದ್ದು ಎಷ್ಟು ವಯಸ್ಸಲ್ಲಿ ಶುರುವಾಗಿದೆ. ಕೆಲವರಿಗೆ ಪಾರಂಪರ್ಯವಾಗಿ ಇದು ಆರ್ಥರೈಟಿಸ್ ಚಾನ್ಸ್ ಜಾಸ್ತಿ, ವಂಶ ಪಾರಂಪರ್ಯವಾಗಿ ಕೂಡ ಬರುತ್ತೆ. ಅದೇ 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 ಅದು ಅವರಿಗೆ ಈ ಪಾರಂಪರ್ಯವಾಗಿ ಆರ್ಥರೈಟಿಸ್ ಫ್ಯಾಮಿಲಿಯಲ್ಲಿ ಇದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಅದು ಬರಬೇಕಾ ಕಡ್ಡಾಯವಾಗಿ ಅಪ್ಪನಿಗೆ ಇದ್ರೆ ಮಕ್ಕಳಿಗೆ ಬರಬೇಕು ಆ ಥರ ಏನಿಲ್ಲ, ಕಂಪಲ್ಸರಿ ಏನಿಲ್ಲ. ಬಟ್ ಬರುವ ರಿಸ್ಕ್ ಜಾಸ್ತಿ, ಬರುವಂತ ಚಾನ್ಸಸ್ ಜಾಸ್ತಿ. ಪ್ಲಸ್ ಈ ಲೈಫ್ ಸ್ಟೈಲ್ ನಾವು ಮೊದಲು ಹೇಳುವ ಥರ ಸ್ಮೋಕಿಂಗ್, ಆಲ್ಕೋಹಾಲ್ ಆ ಥರದ್ದೆಲ್ಲ ಬ್ಯಾಡ್ ಹ್ಯಾಬಿಟ್ ಇದ್ರೆ ಅದು ಕೂಡ ಈ ರೊಮೆಟರ್ ಆರ್ಥರೈಟಿಸ್ ಅಥವಾ ಆಮವಾತಕ್ಕೆಲ್ಲ ಕಾರಣ ಆಗುತ್ತೆ. ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಯಾವುದೇ ಡಿಸೀಸ್ಗೆ ಕೂಡ. ಡಾಕ್ಟರ್, ಏನು ನೀವು ಅವರಿಗೆ ತಪಾಸಣೆ ಬಳಿಕ ಇವನಿಗೆ ಈಗ ಒಂದು ಚಿಕಿತ್ಸೆ ಬೇಕು ಅಂತ ಅನಿಸಿದಾಗ ಏನಾಗಿ ಇದರಲ್ಲಿ ಏನನ್ನು ನೀವು ರೆಕಮೆಂಡ್ ಮಾಡ್ತೀರಿ ಅಥವಾ ಏನು ಔಷಧಿ ಕೊಡ್ತೀರಿ? ಔಷಧಿಗಳಿದೆ, ಯಾವ ರೀತಿ ಅವರು ಪಥ್ಯ ಇದ್ದಾರೆ, ಪಥ್ಯ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದೇ ಅದೆಲ್ಲ ಮುಖ್ಯ. ನಾವು ಆಯುರ್ವೇದ ಮಾಡುವಾಗ ಅದು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಬೇಕು. ಒಂದು ಬ್ಲಡ್ ಪ್ಯೂರಿಫಿಕೇಶನ್, ಬ್ಲಡ್ ಚೆನ್ನಾಗಿ ಓಡಾಡಬೇಕು. ಈ ಸಂಧಿಗಳಲ್ಲಿ ಜಾಯಿಂಟಲ್ಲಿ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಇದರಲ್ಲಿ. ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುವ ಥರ ಕೆಲವು ವ್ಯಾಯಾಮಗಳು ಮಾಡಬೇಕು. ಮತ್ತು ನಾವು ಈ ಬಾಡಿ ವೆಯ್ಟ್ ಗೊಜ್ಜು ಅದೆಲ್ಲ ಜಾಸ್ತಿ ಆಗಬಾರ್ದು, ಬಾಡಿ ವೆಯ್ಟ್ ಕಮ್ಮಿ ಆಗಬೇಕು. ಇಲ್ಲ ಅದೆಲ್ಲ ಈ ಜಾಯಿಂಟಿಗೆಲ್ಲ ಬರುವುದು, ಗಂಟಲಿಗೆ ಭಾರ ಜಾಯಿಂಟಿಗೆ ಬರುವುದು. ಅದು ಸ್ವಲ್ಪ ಬಾಡಿ ಭಾರ ಕರೆಕ್ಟಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ, BMI ಕರೆಕ್ಟ್ ಇದ್ದರೆ ಅದು ಸ್ವಲ್ಪ ಅನುಕೂಲ. ಪ್ಲಸ್ ಕೆಲವು ಈ ಹೈ ಪ್ರೋಟೀನ್ ಡಯಟ್ಗಳು ಲೈಕ್ ಉದ್ದಿನ ಬೇಳೆ, ತೊಗರಿ ಬೇಳೆ ಆ ಥರದನ್ನೇ, ಮತ್ತು ರೆಡ್ ಮೀಟ್ಗಳು, ಎಣ್ಣೆ ಕರೆದದು, ಫ್ರೈ ಐಟಮ್ಸ್, ಡೀಪ್ ಫ್ರೈ, ಬಜ್ಜಿ, ಬೋಂಡ ಆ ಥರದ್ದೆಲ್ಲ ಜಾಸ್ತಿ ತಿಂದರೆ ವೆಯ್ಟು ಕೂಡ ಜಾಸ್ತಿ ಆಗುತ್ತೆ. ಅದು ಪ್ಲಸ್ ಈ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಅಂತ ಹೇಳ್ತಾರೆ, ಅದೆಲ್ಲ ಜಾಸ್ತಿಯಾಗಿ ಆರ್ಥರೈಟಿಸ್ಗೆ ಅದು ಅನುಕೂಲ ಆಗುತ್ತೆ. ಪೇನ್ ಜಾಸ್ತಿ ಆಗೋದು ಆ ಥರ. ಅದಕ್ಕೆ ಫುಡ್ಗಳು ರುಚಿ ಅಂತ ಸಿಕ್ಕಿದನೆಲ್ಲ ತಿಂದರೆ ಪರಿಣಾಮ ಇರುತ್ತೆ. ಈ ಥರ ಇದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅದು ಜಾಸ್ತಿ ಆಗ್ಬೋದು. ಈ ಆರ್ಥರೈಟಿಸ್ ನೋವು ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ಇದು ಫುಡ್ಗಳು ನಾವು ಹೇಳುವ ಥರ ಪಥ್ಯ ಚೂರು ನೋಡಬೇಕಾಗುತ್ತೆ. ಅದು ಅವರದ್ದು ಎನರ್ಜಿ ಎಷ್ಟು ಬೇಕು, ಅವರದ್ದು ಕೆಲಸ, ಏಜು ಅದನ್ನ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ವಯಸ್ಸು ಮತ್ತು ನಾವು ಮಾಡ್ತಾ ಇರುವಂತಹ ಕೆಲಸ ಅದೆಲ್ಲ ನೋಡಿಕೊಂಡು ನಮ್ಮ ಆಹಾರ ಪದ್ಧತಿ ಕರೆಕ್ಟಾಗಿ ಹೇಳಿಕೊಡ್ತಾರೆ. ಅದು ಅವರು ಫಾಲೋ ಮಾಡಬೇಕು. ಪ್ಲಸ್ ಆಯುರ್ವೇದ ಔಷಧಗಳು ತುಂಬ ಮೊದಲ ಥರ ಎಲ್ಲ ತುಂಬ ಆಯುರ್ವೇದ ಔಷಧಗಳು ಇದಕ್ಕೆ ಆರ್ಥರೈಟಿಸ್ಗೆ. ಈಗ ಮೊದಲು ಎಲ್ಲ ಕಷಾಯ ಅಂತ ಹೇಳ್ತಾರೆ, ತುಂಬ ಪಥ್ಯ, ತುಂಬ ಕಷಾಯ, ಕಹಿ ಇರುತ್ತೆ ಆ ಥರ ಎಲ್ಲ. ಈಗ ಅದು ರುಚಿ ಕೂಡ ಪ್ಯಾಲೆಟಬಿಲಿಟಿ, ಈಸಿ ಟು ಕನ್ಸಪ್ಷನ್, ಸೊ ಟ್ಯಾಬ್ಲೆಟ್ ಫಾರ್ಮ್ಗೆ ಬಂದಿದೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಕಷಾಯಗಳು, ಇದೆಲ್ಲ ಕ್ಯಾಪ್ಸ್ಯೂಲು, ಟ್ಯಾಬ್ಲೆಟು. ಯಾಕಂದರೆ ಈಗ ಫಾಸ್ಟ್ ಲೈಫು, ಎಲ್ಲರಿಗೂ ಕಷಾಯ, ಇದು ಜಡಿ ಬೂಟಿ, ಇದು ಮೂಲಕಗಳು ತಕ್ಕೊಂಡು ಕಷಾಯ ಮಾಡುವುದೆಲ್ಲ ಸಂಪ್ರದಾಯ ಇವತ್ತಿಲ್ಲ, ಆಗೋದಿಲ್ಲ. ಮತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾವೆಲ್ ಮಾಡುವವರೆ ಅದಕ್ಕೆ ಅವರ ಜಾಬಲ್ಲಿ ಇದು ಟ್ಯಾಬ್ಲೆಟು ತಕ್ಕೊಂಡು ಹೋಗೋ ಥರ ವ್ಯವಸ್ಥೆಗಳು ಕೂಡ ಈಗ ಮಾಡಿದ್ದಾರೆ. ಅದಕ್ಕೆ ಸುಲಭವಾಗಿ ಔಷಧಗಳು, ಆಯುರ್ವೇದ ಔಷಧಗಳಿದೆ. ಅಲೋಪತಿ ಟ್ರೀಟ್ಮೆಂಟ್ ಇದ್ದರೆ ಕೆಲವೊಮ್ಮೆ ಈ ತುಂಬ ಜಾಸ್ತಿ ಆದರೆ ಅದರಲ್ಲಿ ಸ್ಟೀರಾಯ್ಡ್ ಆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆ ಥರ ಟ್ರೀಟ್ಮೆಂಟ್ ತಗೊಳ್ಳೋರು ಸಡನ್ ಅದು ಬಿಟ್ಟು ಆಯುರ್ವೇದಕ್ಕೆ ಕಂಪ್ಲೀಟ್ ಬರಲಿಕ್ಕೆ ಇಲ್ಲ. ಕೆಲವೊಮ್ಮೆ ಆ ಥರ ಬರುತ್ತೆ, ನಾಳೆಯಿಂದ ಆಯುರ್ವೇದ ಶುರು ಮಾಡೋಣ, ಇಲ್ಲ ನಾಳಿದಿಂದ ಹೋಮಿಯೋಪತಿ ಶುರು ಮಾಡೋಣ, ಆ ಥರ ಒಳ್ಳೆಯಲ್ಲ. ಒಂದು ಟ್ರೀಟ್ಮೆಂಟಲ್ಲಿ ಇದ್ದರೆ ಅದು ನಿಧಾನವಾಗಿ ಅದು ಕಮ್ಮಿ ಮಾಡಿ, ಅಥವಾ ಅದರ ಜೊತೆಯೇ ಸಪೋಸ್ ಅವರು ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಆರ್ಥರೈಟಿಸ್ಗೆ ಅಂತ ಹೇಳಿದ್ರೆ, ನೀವು ಹೇಳೋ ಪ್ರಕಾರ ಸಡನ್ ಆಗಿ ಅವ್ರು ಶಿಫ್ಟ್ ಆಗುವಾಗಿಲ್ಲ. ಯಾಕಂದ್ರೆ ತಗೊಳ್ತಾ ಇರೋ ಮೆಡಿಸಿನ್ ಡೋಸೇಜ್ ಅನ್ನು ಕಡಿಮೆ ಮಾಡಿಕೊಂಡು ಬಂತು, ಅದ್ರ ಜೊತೆಯೇ ಇದು ಕೂಡ ತಗೊಳ್ಬಹುದು. ಇದು ಔಷಧದ ಆಹಾರ ಥರನೇ ನಮ್ಮದು ಆಯುರ್ವೇದ ಮೆಡಿಸಿನ್ ಅಂದರೆ. ಯಾಕಂದರೆ ಅದು ಈ ಆಮವಾದ ಥರ ಸೀರಿಯಸ್ ಡಿಸೀಸ್ಗಳಲ್ಲಿ ಈ ಮೆಥೋಟ್ರೆಕ್ಸೇಟು ಥರ ಕೆಲವು ಮೆಡಿಸಿನ್ಸು, ಸ್ಟ್ರಾಂಗ್ ಆಗಿರುವ ಮೆಡಿಸಿನ್ಸು, ಸ್ಟೀರಾಯ್ಡ್ಗಳು ಎಲ್ಲ ಇರ್ತಾರೆ. ಅದು ಸಡನ್ನಾಗಿ ಸ್ಟಾಪ್ ಮಾಡಿದರೆ ಅದು ವಿಡ್ರಾವಲ್ ಸಿಂಡ್ರೋಮ್, ಬಾಡಿಯಲ್ಲಿ ಏನೇನೆಲ್ಲೋ ಸಿಂಪ್ಟಮ್ಸ್ ಬಂತು, ಕಾಯಿಲೆ ಒಮ್ಮೆ ಜಾಸ್ತಿ ಆಗುತ್ತೆ. ಅದಕ್ಕೆ ಆ ಥರ ಸ್ಟೀರಾಯ್ಡ್ಗಳಿದ್ದರೆ ಅವರ ಪರ್ಮಿಷನ್ ಜೊತೆಯೇ ಅದು ಕಮ್ಮಿ ಮಾಡಿ ಸ್ಟಾಪ್ ಮಾಡಬೇಕು. ಜೊತೆ ಆಯುರ್ವೇದ ಕೂಡ ತಗೊಂಡ್ರೆ ಅದು ಈ ಥರ ಜೀವನ ಶೈಲಿ ಕೂಡ ಕ್ರಮ ಮಾಡಿ ಎಸ್ ಡಾಕ್ಟರ್, ಈಗ ಎಷ್ಟು ಸಮಯದ ಒಂದು ಮೆಡಿಕೇಶನ್ ಈಗ ಆಯುರ್ವೇದ, ಈಗ ನಿಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಆಯುರ್ವೇದಿಕ
ವೈದ್ಯಕೀಯದಲ್ಲಿ. ಅದೇ ಅದು ಸಾಮಾನ್ಯವಾಗಿ ಅದು ಯಾವುದು ಸ್ಟೇಜಲ್ಲಿ ಇದೆ ಅಂತ ನೋಡಬೇಕು ಡಿಸೀಸು. ಕೆಲವರಿಗೆ ಮೋಸ್ಟ್ಲಿ ಆಯುರ್ವೇದಕ್ಕೆ ಬರುವಾಗ ತುಂಬ ಜಾಸ್ತಿ ಆಗಿರುತ್ತೆ, ಎಲ್ಲ ಪದ್ಧತಿಗಳು ಟ್ರೈ ಮಾಡಿ ಲಾಸ್ಟ್ ಎಲ್ಲ ಊರು ಸುತ್ತಾಡಿ ಆಮೇಲೆ ಬರುವುದು. ಆವಾಗ ಅದು ಸ್ವಲ್ಪ ಜಾಸ್ತಿ 6 months to 1 year ಕಂಟಿನ್ಯೂಸ್ ಮೆಡಿಕೇಶನ್ ಬೇಕಾಗುತ್ತೆ ಕ್ರಾನಿಕ್ ಸ್ಟೇಜಲ್ಲಿ. ಇಲ್ಲನ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಅದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪ್ಲಸ್ ಫುಡ್ಡು, ಪಥ್ಯ ಜೊತೆ ಸ್ವಲ್ಪ ಮೆಡಿಸಿನ್, ಆ ಥರದಲ್ಲೇ ನಮಗೆ ಅದು ಕಂಟ್ರೋಲ್ ಮಾಡಿ ಇಡ್ಬೋದು. ಸೀರಿಯಸ್ ವ್ಯಾಧಿಗಳಾದರೆ ಅವರದು ಬೇರೆ ಹೆಲ್ತ್ ಕಂಡೀಷನ್ಸು ಜೊತೆಯಲ್ಲಿ ಡಯಾಬಿಟಿಸು, ಕೊಲೆಸ್ಟ್ರಾಲು, ಹಾರ್ಟ್ ಡಿಸೀಸು ಆ ಥರಲ್ಲಿದ್ದರೆ ಸ್ವಲ್ಪ ಕಷ್ಟ ಅಲ್ವಾ, ಮೆಡಿಸಿನ್ ಕೊಡಲಿಕ್ಕೆ ಕೂಡ ಲಿಮಿಟೇಷನ್ಸ್ ಉಂಟು. ಇಲ್ಲನ ಸಾಮಾನ್ಯವಾಗಿ ಬೇಗ ವಾಸಿ ಮಾಡ್ಬೋದು. ಈಗ ಡಾಕ್ಟರ್, ಈಗ ಒಂದು ಆರಂಭಿಕ ಸ್ಟೇಜಲ್ಲೇ, ಇನಿಷಿಯಲ್ ಸ್ಟೇಜಲ್ಲೇ ಬಂದರೆ ಈಗ ಆಯುರ್ವೇದಿಕ್ ಮೆಡಿಸಿನಲ್ಲಿ ಅವರಿಗೆ ಒಂದು ಒಳ್ಳೆಯ ಏನು ರಿಸಲ್ಟ್ ಬರುತ್ತಾ, ಹೇಗೆ? ಬರುತ್ತೆ. ನಾನು ಹೇಳಿದಲ್ಲ, ಇದರಲ್ಲಿ ಮೋಸ್ಟ್ಲಿ ಕೆಲವುಗಳೆಲ್ಲ ಈ ಆಟೋ ಇಮ್ಯೂನ್ ಡಿಸೀಸ್, ಅದು ನಮ್ಮದು ಜೀವನ ಶೈಲಿ ಬೆಟರ್ ಮಾಡಿ, ಫುಡ್ಡುಗಳು, ಎಕ್ಸಸೈಸ್ಗಳು, ಮಿನಿಮಮ್ ಈ ಜಾಯಿಂಟ್ಗಳೆಲ್ಲ ಸ್ಟಿಫ್ ಆಗಲಿಕ್ಕೆ ಬಿಡಬಾರ್ದು. ಅದಕ್ಕೆ ಸ್ವಲ್ಪ ಎಕ್ಸಸೈಸು ಎಲ್ಲ ಮಾಡಿ, ನಮ್ಮದು ಈ ಓವರ್ ವೆಯ್ಟಲ್ಲಿದ್ದರೆ ಅದು ಎಲ್ಲ ಕಡಿಮೆ ಮಾಡಿ, ರೆಜ್ಯುನೇಷನ್ ನಮ್ಮದು ಈ ಆಯಿಲ್ಗಳೆಲ್ಲ ಅಪ್ಲೈ ಮಾಡಿದರೆ ಈ ಸ್ಟಿಫ್ನೆಸ್ಸು, ಡ್ರೈನೆಸ್ಸು ಬಾಡಿದು ಅದೆಲ್ಲ ಕಮ್ಮಿ ಆಗುತ್ತೆ. ಓವರಾಲ್ ಫ್ಲೆಕ್ಸಿಬಿಲಿಟಿನ ಹೇಳ್ತಾರೆ, ಬಾಡಿದು ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಿ ಇರುವ ಹೆಲ್ತ್ ಪ್ರಿಸರ್ವ್ ಮಾಡಬೇಕು. ಜೊತೆಯಲ್ಲಿ ನಾನು ಹೇಳೋ ಥರ ಹೈ ಪ್ರೋಟೀನ್ ಡಯಟ್ ಇದ್ದರೆ ಅದು ಕಮ್ಮಿ ಮಾಡಿ, ಜಾಸ್ತಿ ವಿಟಮಿನ್ಸ್ ಎಲ್ಲ ಸಿಗುವ ಥರ ಲೀಫಿ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಎಲ್ಲ ಸ್ವಲ್ಪ ತಗೊಂಡು ಇದ್ರ ಜೊತೆ ಕೊಂಡೋಗ್ಬೇಕು ಜೀವನ ಶೈಲಿ. ಈಗ ಡಾಕ್ಟರ್, ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ಳುವ. ಓಕೆ ವೀಕ್ಷಕರೇ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತದೆ. ಬ್ರೇಕ್ ನಂತರ ಈ ಒಂದು ಕೋಟೆಕಲ್ ಆಯುರ್ವೇದ ಪರಂಪರೆಯ ಮಾತುಕತೆಯನ್ನು ನಾನು ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. Arya Vaidyasala Kottakkal, KS Rao Road, Mangaluru is a 118-year-old charitable trust engaged in the practice and propagation of classical Ayurveda. Established in 1902 by the illustrious visionary Vaidyaratnam P.S. Warrior. Consultation is absolutely free. Suvarna Bindu Prasam on Pushya Nakshatra of every month. Authenticated Ayurvedic medicines from Arya Vaidyasala, Kottakkal, KS Rao Road, Mangaluru is available here. Dr. Sankaran Nambudiri, BSc, BAMS, DYN is available every day except Sunday, 10 a.m. to 6 p.m. Arya Vaidyasala Kottakkal, KS Rao Road, Mangaluru. ಕೋಟೆಕಲ್ ಆಯುರ್ವೇದ ಪರಂಪರೆ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದೆ. ನಮ್ಮ ಜೊತೆಗೆ ಡಾಕ್ಟರ್ ಶಂಕರನ್ ನಂಬೂದಿರಿ ಅವರು, ಮಂಗಳೂರಿನ ಕೋಟೆಕಲ್ ಆರ್ಯ ವೈದ್ಯ ಶಾಲೆಯ ಶಾಖಾ ವ್ಯವಸ್ಥಾಪಕರು, ಜೊತೆಗೆ ಫಿಸಿಷಿಯನ್ ಕೂಡ, ಮಂಗಳೂರಿನ KS ರಾವ್ ರಸ್ತೆಯಲ್ಲಿ ಸಿಟಿ ಸೆಂಟರ್ ಪಕ್ಕದಲ್ಲಿರುವಂಥ ಏನು ಕಚೇರಿ ಅಥವಾ ಶಾಖೆ. ಈ ಒಂದು ಶಾಖೆಗೆ ನೀವು ಬಂದರೆ ನಿಮಗೆ ವಾರದ 6 ದಿವಸವು ಭಾನುವಾರವನ್ನು ಹೊರತುಪಡಿಸಿ ಮಂಗಳೂರಿನ KS ರಾವ್ ರಸ್ತೆಯಲ್ಲಿರುವಂಥ ಕೋಟೆಕಲ್ ಆಯುರ್ವೇದ ಶಾಲೆಯಲ್ಲಿ ಉಚಿತವಾದಂಥ ಕನ್ಸಲ್ಟೆನ್ಸಿ. ಇದು ನಿಮಗೆ ಬಹುಶಃ ಯಾವ ಆಯುರ್ವೇದ ಅಥವಾ ಯಾವ ಸಂಸ್ಥೆಯಲ್ಲಿ ಕೂಡ ಸಿಗದಂಥ ಒಂದು ಸೇವೆ. ನಾವು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಿದ್ದೇವೆ. ಡಾಕ್ಟರ್ ಶಂಕರನ್ ನಂಬೂದಿರಿ ಅವರು ಇದರ ವಿವರ ಈಗಾಗಲೇ ಮಾತುಕತೆ ಸಂದರ್ಭದಲ್ಲಿ ಹೇಳಿದರು, ಯಾಕೆ ಬರುತ್ತೆ, ಏನು ಕಾರಣ ಮತ್ತು ಯಾವ ರೀತಿಯಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ. ಇದು ಡಾಕ್ಟ್ರೆ, ಈಗ ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರಿ. ಈಗ ನೀವು ಕೊಡುವಂಥ ಟ್ರೀಟ್ಮೆಂಟ್ ಅಂದರೆ ನೋವೆಲ್ಲ ಕಡಿಮೆ ಆಗಬೇಕಲ್ಲ, ಕಡಿಮೆ ಮಾಡಲಿಕ್ಕೆ ಬರೀ ಲೈಫ್ ಸ್ಟೈಲಿಂದ ಮಾತ್ರ ಆಗುತ್ತಾ ಅಥವಾ ಏನು ಬೇರೆ ಏನು ಕ್ರಮಗಳು ಉಂಟು? ಖಂಡಿತವಾಗಿ ಬರೀ ಲೈಫ್ ಸ್ಟೈಲಲ್ಲಿ ಆಗಲ್ಲ ಅದು. ನಾನು ಹೇಳಿದ ಥರ ಅದು ಕ್ರೋನಿಸಿಟಿ ಡಿಸೀಸ್ ಶುರುವಾಗಿ ಎಷ್ಟು ಆಗಿದೆ, ಅದು ಇವರ ಜಾಯಿಂಟ್ಗಳಿಗೆ ಎಷ್ಟು ಪರ್ಸೆಂಟೇಜು ಎಫೆಕ್ಟ್ ಆಗಿದೆ. ಕೆಲವರಿಗೆ ಅದು ಸೌದು ಹೋಗೋ ಥರ ಇರುತ್ತೆ, ಜಾಯಿಂಟ್ಗಳು ತುಂಬ ಇದಾಗಿ ಆ ಫ್ಲೂಯಿಡು ಸಸ್ಪೆನ್ಷನ್ ಎಲ್ಲ ಹೋಗಿ ಫುಲ್ಲು ಕೂತಿರುತ್ತೆ, ಜಾಯಿಂಟ್ಗಳು ಸ್ಟಿಫ್ ಆಗಿರುತ್ತೆ. ಆ ಥರ ಸಂದರ್ಭದಲ್ಲಿ ಬರೀ ಆರಲ್ ಮೆಡಿಕೇಶನ್ ಕೂಡ ಸಾಕಾಗಲ್ಲ, ಸ್ವಲ್ಪ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಪಂಚಕರ್ಮ ಟ್ರೀಟ್ಮೆಂಟ್ಗಳು, ಈ ದಾರ, ಬಸ್ತಿ, ಆ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳಿದೆ. ಅದು ಈ ಥರ ಶಾರ್ಟಾಗಿ ಹೇಳಲಿಕ್ಕೆ ಆಗಲ್ಲ. ಅದು ಪಂಚಕರ್ಮ ಟ್ರೀಟ್ಮೆಂಟ್ ಅಂದರೆ ಒಂದು ಬಾಡಿ
ಕ್ರಿಯಾ, ಶೋಧನ ಕ್ರಿಯೆ ಅಂತ ಹೇಳ್ತಾರೆ, ಪ್ಯೂರಿಫಿಕೇಟರಿ ಮೆಥಡ್. ಈಗ ಪಂಚಕರ್ಮ ಬರೀ ಈಗ ಗಂಟು ನೋವಿದ್ದ ಕಡೆಗೆ ಮಾತ್ರ ಕೊಡುವಂಥದ್ದು ಇಡೀ ಅದು ಇದೆ, ಅದು ಎರಡು ಥರ ಇದೆ. ಲೋಕಲ್ ಆಗಿ ಕೆಲವರಿಗೆ ಬರೀ ಗಂಟು ನೋವಾದರೆ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಅಲ್ಲಿ ಇದ್ದರೆ ಬರೀ ಅಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಒಳ್ಳೆಯದು ಇಡೀ ಬಾಡಿ, ನಾವು ವೆಹಿಕಲ್ ಎಲ್ಲ ಸರ್ವಿಸ್ ಮಾಡೋ ಥರ, ಕಾರೆಲ್ಲ ಸರ್ವಿಸ್ ಮಾಡೋ ಥರ ಒಂದು ಇಡೀ ಬಾಡಿಗೆ ಒಂದು ಶೋಧನ ಕ್ರಿಯೆ, ಶುದ್ಧಿ ಇದಾಗುತ್ತೆ. ವರ್ಷಕ್ಕೆ ಒಂದ್ಸತಿ ಅಟ್ಲೀಸ್ಟ್ ಮಾಡಿದರೆ ಈ ಥರ ವ್ಯಾಧಿ ಬರುವ ಚಾನ್ಸಸ್ ಕಮ್ಮಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಮತ್ತು ಈ ಆರ್ಥರೈಟಿಸ್ ಬಗ್ಗೆ ಹೇಳಿದ್ರೆ ಇದು ಮನೆಯಲ್ಲಿ ಕೂಡ ಅದು ಆಗುವುದಿಲ್ಲ ಅನ್ನೋ ಪಂಚಕರ್ಮ ಟ್ರೀಟ್ಮೆಂಟ್ಗೆ ಸಿಕ್ಕುವ ಅದೇ ಬೆನಿಫಿಟ್ ಮನೆಯಲ್ಲಿ ಕೂಡ ಅವರಿಗೆ ಹೇಗೆ ಸಿಗುತ್ತೆ ಅಂತ ನಾವು ಹೇಳಿಕೊಡ್ಬೋದು. ಮನೆಯಲ್ಲಿ ಇದ್ಕೊಂಡು ಏನ್ ಮಾಡ್ಬೋದು? ಅದೇ, ಅದು ಮಿನಿಮಮ್ ಆಗಿ ತುಂಬ ಡಿಸೀಸ್ ಅಡ್ವಾನ್ಸ್ ಸ್ಟೇಜ್ ಆದರೆ ಅದು ಸಾಕಾಗಲ್ಲ. ಮಿನಿಮಮ್ ಟು ಮೋಡರೇಟ್ ಸ್ಟೇಜ್ ಆದರೆ ಮನೆಯಲ್ಲಿ ಅವರಿಗೆ ಲೋಕಲ್ ಆಗಿ ಎಣ್ಣೆ ಅಪ್ಲಿಕೇಶನ್, ಅದು ಕ್ಲಾತಲ್ಲಿ ಹಾಕಿ ಫರ್ಮೆಂಟೇಷನ್ ಮಾಡೋ ಥರ ರೀತಿಯಲ್ಲಿ, ಅಥವಾ ಕೆಲವು ಯಾವ ಎಣ್ಣೆಯನ್ನು ನೀವು ರೆಫರ್ ಮಾಡುವಂಥದ್ದು? ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ. ಅದೇ 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 ಕೆಲವರಿಗೆ ಅದು ಸ್ವೆಲ್ಲಿಂಗ್ ಅಲ್ಲಿದ್ದರೆ ಫಸ್ಟ್ ಆ ಸ್ವೆಲ್ಲಿಂಗ್ ತೆಗೆಯೋ ಥರ ಎಣ್ಣೆಗಳಿದೆ. ಅದೇ ರೂಕ್ಷ ಆಗಿ ಅಪ್ಲೈ ಮಾಡಿ ಫಸ್ಟೇ ಹಾಗೆ ಬ್ಲೈಂಡ್ ಆಗಿ ಎಣ್ಣೆ ಅಪ್ಲೈ ಮಾಡೋದಲ್ಲ, ಅದು ಸ್ವೆಲ್ಲಿಂಗ್ ಆಮ ಸ್ಟೇಜ್ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಸ್ಟೇಜ್ ಆದರೆ ಅದು ಆ ಡ್ರೈನೆಸ್ ಬಂತ ಮೇಲೇ ಎಣ್ಣೆ ಅಪ್ಲೈ ಮಾಡಬೇಕು. ಅದು ಸ್ಟೇಜ್ ನೋಡಿಬಿಟ್ಟು ಮಾತ್ರ ಹೇಳಲಿಕ್ಕೆ ಆಗುತ್ತೆ. ಯಾವ್ದು ಎಣ್ಣೆ, ನೂರಾರು ಎಣ್ಣೆಗಳಿದೆ ಆಯುರ್ವೇದದಲ್ಲಿ, ಅದರಲ್ಲಿ ಯಾವುದು ಅವರದೇ ಡಿಸೀಸಿಗೆ ಯಾವುದು ಸ್ಟೇಜ್ ಅಂತ ನೋಡಿಬಿಟ್ಟು ಅದಕ್ಕೆ ಉಚಿತ ಆಗುವಾಗ ಹೆಲ್ಪ್ ಆಗೋ ಥರ ಎಣ್ಣೆಗಳು ಅಪ್ಲೈ ಮಾಡಬೇಕು. ಮತ್ತು ಸ್ವಲ್ಪ ಬಿಸಿನೀರು ಶಾಖ, ಉಪ್ಪು ನೀರು ಶಾಖ, ಅದು ಮೆಡಿಕೇಟೆಡ್ ಲೀವ್ಸ್, ಉಪ್ಪು ನೀರಿನ ಶಾಖ, ಅದೆಲ್ಲ ಎಲ್ಲರಿಗೂ ಸಾಮಾನ್ಯವಾಗಿ ಹೇಳಲಿಕ್ಕೆ ಆಗಲ್ಲ. ಡಿಸೀಸ್ ನೋಡಿಬಿಟ್ಟು ಆ ಥರ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಯಾವ ಸಂದರ್ಭದಲ್ಲಿ ಕೊಡ್ತೀರಿ? ಅದು ಈ ನೋವುಗಳೆಲ್ಲ ಇದ್ರೆ, ರಾತ್ರಿ ಎಲ್ಲ ಸ್ವಲ್ಪ ಗಂಟು ನೋವು ತುಂಬ ಜಾಸ್ತಿ ಇದ್ರೆ ನಾವು ಕೊಡುವ ಮೆಡಿಕೇಟೆಡ್ ಔಷಧಗಳು, ಎಣ್ಣೆಗಳು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ಬಿಸಿ ಉಪ್ಪು ನೀರು ಶಾಖ ಕೊಟ್ಟರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಅಲ್ಲಿ ಸರ್ಕ್ಯುಲೇಷನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಅಲ್ಲಿ ಸ್ವೆಲ್ಲಿಂಗ್ಸ್ ಥರ ಇದ್ದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವೆಲ್ಲಿಂಗ್ ಕಮ್ಮಿ ಆಗುವಾಗ ಒಳ್ಳೆ ಬ್ಲಡ್ ಅಲ್ಲಿ ಓಡಾಡೋದು ಇಂಪ್ರೂವ್ ಆಗುತ್ತೆ. ಆ ಥರ ಅದೆಲ್ಲ ಜನರಲೈಸ್ ಆಗಿ ಹೇಳಲಿಕ್ಕೆ ಆಗಲ್ಲ. ಆ ಡಿಸೀಸ್ ನಾನು ಹೇಳೋ ಥರ ಡಿಸೀಸು ರೋಗಿ ಪರೀಕ್ಷೆ ಮಾಡಿ ನಂತರನೇ ಕೊಡಬೇಕು. ಆರೋಗ್ಯ ದೇಹ ಪ್ರಕೃತಿ. ಮತ್ತು ಕೆಲವರಿಗೆ ತುಂಬ ಪೇಯ್ನ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಇರುತ್ತೆ. ಅದಕ್ಕೆ ಕೆಲವೊಮ್ಮೆ ಟ್ರಾಪಿಕಲ್ ಅಪ್ಲಿಕೇಶನ್ಸ್, ನಮ್ಮದು ಬಾಮ್ಗಳು, ಆಯಿಂಟ್ಮೆಂಟ್ಗಳು, ಲಿನಿಮೆಂಟ್ಗಳು, SOS ಆವಾಗ ಅಪ್ಲೈ ಮಾಡಲಿಕ್ಕೆ ಆ ಥರ ಆಯುರ್ವೇದ ಲಿನಿಮೆಂಟ್ಗಳು ಅಥವಾ ಆಯಿಂಟ್ಮೆಂಟ್ಗಳು ಕೂಡ ಇದೆ, ಅದು ಕೂಡ ಅಪ್ಲೈ ಮಾಡ್ಬೋದು. ಇದು ನೀವು ಅವಾಗ ಹೇಳಿದ್ರಿ ಒಂದು ಮಿಡಲ್ ಏಜಿನಿಂದ ಬರುತ್ತೆ ಅಂತ. ತುಂಬ ಸಣ್ಣ ಏಜಿನವರಿಗೆ ಅದೇ ಈ ಆಮವಾದ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಈಗ ಚಿಕ್ಕ ಏಜಲ್ಲಿ ಕೂಡ ಬರ್ತಾ ಇದ್ದೇವೆ, ಕಾಣ್ತಾ ಇದೆ. ಅದು ಅದೇ ಈ ಯೂಶಲಿ ಆಮವಾದ ರೊಮ್ಯಾಟೋಯ್ಡ್ ಆರ್ಥರೈಟಿಸು ಲಿಕ್ ದ ನೀ ಬಟ್ ಬೈಟ್ ದ ಹಾರ್ಟ್ ಅಂತ ಹೇಳ್ತಾರೆ. ಅದು ಅಡ್ವಾನ್ಸ್ ಸ್ಟೇಜ್ ಆದರೆ ಇನಿಷಿಯಲಿ ಅದು ನೀಗೆ ಅಥವಾ ಜಾಯಿಂಟ್ ಪೇಯ್ನ್ ಆಗಿ ಕಾಣುತ್ತೆ. ಬಟ್ ಅದು ಬೈ ದ ಟೈಮ್ ಅದು ಇಂಟರ್ನಲಿ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಸಾಫ್ಟ್ ಟಿಶ್ಯೂಸ್ ಇದೆ, ಈ ಹಾರ್ಟಿನ ವಾಲ್ವ್ಗಳು ಅಥವಾ ಸೈನೋವಿಲ್ ಜಾಯಿಂಟ್ಗಳು, ಸೈನೋವೈಟಿಸ್ ಅಂತ ಹೇಳ್ತಾರೆ, ಈ ಕನೆಕ್ಟಿವ್ ಟಿಶ್ಯೂಸ್, ಅದಕ್ಕೆಲ್ಲ ಈ ಇನ್ಫೆಕ್ಷನ್ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ಅದು ಇನಿಷಿಯಲ್ ಸ್ಟೇಜಲ್ಲೇ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಡಬೇಕು. ಆ ಥರ ಈ ಆಮವಾದ ಚಿಕ್ಕ ಏಜಲ್ಲಿ ಕೂಡ ಕಾಣ್ತಾ ಇದ್ದೇವೆ, ಈಗ ರಯರ್ ಬಟ್ ಕಾಣ್ತಾ ಇದೆ. ಈಗ ಲೈಫ್ ಸ್ಟೈಲ್ ಈಗ ಇದನ್ನು ಬರುವುದನ್ನು ಬಂದ ನಂತರ ನೀವು ಹೇಳಿದಿರಿ ಒಂದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಾರದೇ ಇರುವ ಹಾಗೆ ಇರುವಾಗ ನಾನು ಹೇಳಿರ್ತಾರೆ, ಈ ಬ್ಯಾಡ್ ಹ್ಯಾಬಿಟ್ ಇದ್ದರೆ ಅದೆಲ್ಲ ಅವಾಯ್ಡ್ ಮಾಡಬೇಕು. ಬಾಡಿ ವೆಯ್ಟ್ ಯಾವುದು ಕಾರಣಕ್ಕೂ ಜಾಸ್ತಿ ಆದರೆ ಎಲ್ಲ ಡಿಸೀಸಿಗೂ ಅದು ಅಡ್ವಾನ್ಸ್ ಆಗಿ ಎಫೆಕ್ಟ್ ಆಗುತ್ತೆ. ಈವನ್ ಡಯಾಬಿಟಿಸ್ ಆಗಲಿ, ಹಾರ್ಟ್ ಡಿಸೀಸ್ ಆಗಲಿ, ಅದಕ್ಕೆಲ್ಲ ರಿಸ್ಕ್ ಫ್ಯಾಕ್ಟರ್ಸು. ಬಾಡಿಯಲ್ಲಿ ಅನ್ವಾಂಟೆಡ್ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಬಾಡಿ ವೆಯ್ಟ್ ಜಾಸ್ತಿ ಆದರೆ ಅದು ಎಲ್ಲದಕ್ಕೂ ಕಾರಣ ಆಗುತ್ತೆ. ಅದು ರೋಗ ಬರಲಿಕ್ಕೆ ಅಥವಾ ಬಂದರೆ ಅದು ಜಾಸ್ತಿ ಆಗಲಿಕ್ಕೆ, ಟ್ರೀಟ್ ಮಾಡಲಿಕ್ಕೆ ತೊಂದರೆ, ನಮಗೆ ಕೂಡ ಮೂವ್ ಮಾಡಲಿಕ್ಕೆ, ಸ್ಟೆಪ್ಸ್ ಹತ್ತಲಿಕ್ಕೆ ಆಗಲ್ಲ, ಇಳಿಯಲಿಕ್ಕೆ ಆಗಲ್ಲ, ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಅನ್ವಾಂಟೆಡ್ ಫ್ಯಾಟ್ ಬಾಡಿಯಲ್ಲಿ ಬರುವ ಥರ ಜೀವಿತ ರೀತಿ ನಾವು ತೆಗೆದು ಒಳ್ಳೆಯ ಜೀವನ, ಡೈಲಿ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಅಂದರೆ ಕೆಲವರು ಒಂದಿನ 1 ಅವರ್, ಇನ್ನೊಂದು ದಿನ 2 ಅವರ್, ಮುಂದಿನ ದಿನ ಇಲ್ಲ, ಆ ಥರ ಒಳ್ಳೆಯಲ್ಲ. ಸಾಮಾನ್ಯವಾಗಿ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಸಾಕು. ಜಾಸ್ತಿ ಎಕ್ಸಸೈಸ್ ಮಾಡುವ ಕೂಡ ಒಳ್ಳೆಯದಲ್ಲ, ಎಸ್ಪೆಷಲಿ ಆರ್ಥರೈಟಿಸಲ್ಲಿ.
ಒಳ್ಳೆ ಪ್ಲೇನ್ ಜಾಗದಲ್ಲಿ ಆರ್ಥರೈಟಿಸ್ ಇರುವ ಸಂದರ್ಭದಲ್ಲಿ ಎಕ್ಸಸೈಸ್ ಮಾಡಬಹುದು. ಅದೇ ಮಿನಿಮಲ್ ಲೆವೆಲ್ ವಾಕಿಂಗ್ ಎಲ್ಲ ಮಾಡ್ಬೋದು. ತುಂಬ ಅಡ್ವಾನ್ಸ್ ಸ್ಟೇಜ್ ಆದರೆ ಕಷ್ಟ ಆಗುತ್ತೆ. ಅದರಲ್ಲಿ ಸ್ಟಾರ್ಟಿಂಗ್ ಆಗಿ ನಿಂತ್ಕೊಂಡು ಮಾಡುವ ಥರ ಕೆಲವು ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ ನಾವು. ಈಗ ಮಂಡಿಗೆ ಸಿವಿಯರ್ ಆಗಿ ಎಫೆಕ್ಟ್ ಆದರೆ ಬೇರೆ ಜಾಯಿಂಟ್ಗಳಿಗೆ ಅದು ಸ್ಟಿಫ್ನೆಸ್ ಎಲ್ಲ ಬರಬಾರ್ದು. ಆ ಥರ ಅದಕ್ಕೆ ಕೂತ್ಕೊಂಡು ಕೂಡ ಹೇಗೆ ಎಕ್ಸಸೈಸ್ ಮಾಡಬೇಕು ಆ ಥರ ಒಂದು ಪದ್ಧತಿಗಳಿದೆ. ಅಥವಾ ಮಲ್ಕೊಂಡು ಕೂಡ ಎಕ್ಸಸೈಸ್ ಮಾಡೋದು. ನೀವು ಡಿಸ್ಯೂಸ್ ಅಟ್ರೋಫಿ ಅಂತ ಹೇಳ್ತಾರೆ. ನಾವು ಯೂಸ್ ಮಾಡಲಿಲ್ಲ ಈ ಮಸಲ್ಗಳು ಉಂಟಲ್ಲ, ಇದೆಲ್ಲ ಫ್ಲಾಸಿಡ್ ಆಗಿ ಯೂಸ್ ಮಾಡಲಿಲ್ಲ ಅದು ಇದಾಗಿ ಹೋಗುತ್ತೆ. ಅದನ್ನ ಶಕ್ತಿ ಟೋನ್ ಕಮ್ಮಿಯಾಗಿ ಮಸಲ್ಸು ಲೂಸ್ ಆಗುತ್ತೆ. ಅದಕ್ಕೆ ಈವನ್ ಬೆಡ್ ರಿಡನ್ ಪೇಷಂಟ್ಸ್ಗೂ ಕೂಡ ಜೊತೆ ಇರುವವರಿಗೆ ಕೆಲವು ಪದ್ಧತಿಗಳಿದೆ. ಅವ್ರದ್ದು ಮಸಲ್ಸು ಸ್ಟ್ರೆಂಗ್ತು ಕಾಪಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಕೆಲವು ಎಣ್ಣೆಗಳು ಮಸಾಜ್ ಮಾಡಿ ಅದು ಎಲ್ಲ ಇದು ಕೆಲವು ಮೂವ್ಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಅದು ದೈಹಿಕವಾದ ಚಟುವಟಿಕೆ ಇರಬೇಕು ಅಂತ ಇರಬೇಕು. ನಾವು ಹಾಗೆ ಬಿಟ್ಟರೆ ಅದು ಯಾವುದೇ ವ್ಯಾಧಿ ಕೂಡ ಅದು ಜಾಸ್ತಿ ಆಗುತ್ತೆ. ಮಸಲ್ಸ್ಗೆ ಕಾಪಾಡಬೇಕು. ಮಸಲ್ ಸ್ಟ್ರೆಂಗ್ತು, ಸರ್ಕ್ಯುಲೇಷನ್ ಇದೆಲ್ಲ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಈ ಆರ್ಥರೈಟಿಸ್. ಈಗ ಡಾಕ್ಟ್ರೆ, ಈಗ ಬಹುಶಃ ನಿಮ್ಮ ಅರಿವಿನ ಪ್ರಕಾರ ಯಾಕಂತ ಹೇಳಿದ್ರೆ ಈಗ ಈ ಕೋಟೆಕಲ್ ಆಯುರ್ವೇದ ಶಾಲಾ ಎನ್ನುವಂಥದ್ದು ಇಡೀ ದೇಶದಲ್ಲೆಲ್ಲ ನಿಮ್ಮ ಶಾಖೆಗಳು ಇದಾವೆ, ಮತ್ತೆ ಭಾರಿ ದೊಡ್ಡ ಇತಿಹಾಸ ಇರುವಂಥದ್ದು, 100 ವರ್ಷಗಳಿಗೆ ಜಾತಿಯ ಇತಿಹಾಸ ಇರುವಂಥದ್ದು. ಪರ್ಟಿಕ್ಯುಲರ್ಲಿ ಆರ್ಥರೈಟಿಸ್ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ಬೇರೆ ಎಲ್ಲ ಮೆಡಿಸಿನ್ಗಳು ಕೂಡ ಇದ್ದಾವೆ. ಮಾಡರ್ನ್ ಮೆಡಿಸಿನ್, ಹೋಮಿಯೋಪತಿಯೋ ಅಥವಾ ಇನ್ನೊಂದು. ಈಗ ಈ ಆರ್ಥರೈಟಿಸ್ಗೆ ಹೆಚ್ಚಾಗಿ ಜನ ಈ ಒಂದು ಆಯುರ್ವೇದವನ್ನೇ ಬಯಸ್ತಾರಾ ಅಥವಾ ಬಯಸ್ತಾ ಇದ್ದಾರೋ? ನೀವು ನೋಡಿದ ಪ್ರಕಾರ ಹೇಗೆ ಅನಿಸ್ತುಂಟು ನಿಮಗೆ? ಅದು ಆರ್ಥರೈಟಿಸ್ ಆಯುರ್ವೇದಕ್ಕೆ ಮೇಯ್ನಾಗಿ ನಮಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇರುವ ಒಂದು ಏರಿಯಾ ಆರ್ಥರೈಟಿಸ್. ಎಲ್ಲ ಆರ್ಥರೈಟಿಸ್ಗೂ ಅಷ್ಟು ಎಫೆಕ್ಟ್ ಇದೆ. ನಮ್ಮ ಕ್ಲಿನಿಕಲ್ಲಿ ನೋಡಿದರೆ ಒಂದು ದಿನ 60 ಜನ ಬರುವಾಗ ಒಂದು 30-40 ಪೇಷಂಟ್ಸು ಕೂಡ ಆರ್ಥರೈಟಿಸ್ ಆಗಿನೇ ಬರುವುದು, ಜಾಯಿಂಟ್ ರಿಲೇಟೆಡ್ ಕಂಡೀಷನ್ಗೆ. ಯಾಕಂದರೆ ಅಷ್ಟು ಒಳ್ಳೆ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಈ ಆರ್ಥರೈಟಿಸ್ ಸಂಬಂಧಪಟ್ಟು ಇದೆ. ಮತ್ತೆ ಒಂದು ಜನರಿಗೆ ಒಂದು ವಿಶ್ವಾಸ ಭರವಸೆ. ಯಾಕಂದರೆ ಇದು ಕ್ರಾನಿಕ್ ಡಿಸೀಸ್ ಅಲ್ವಾ. ಒಂದು ದಿನ 2 ದಿನ 3 ದಿನದಲ್ಲಿ ಹೋಗೋದಲ್ಲ ಇದು. ಅಲೋಪತಿ ಯೂಸ್ ಮಾಡೋದಾದರೆ ಪೇಯ್ನ್ ಕಿಲ್ಲರ್ ಎಷ್ಟು ದಿನ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಅದು ಇನ್ನೊಂದು ಕಿಡ್ನಿಗೆ ಅಥವಾ ಆ ಥರ ಸೈಡ್ ಎಫೆಕ್ಟ್ಗಳು ಬರುತ್ತೆ. ಅದಕ್ಕೆ ಇದು ಮೇಂಟೈನ್ ಮಾಡಲಿ ಹೋಗಲಿಕ್ಕೆ ಇದು ಆಯುರ್ವೇದನೇ. ಈವನ್ ಅಲೋಪತಿ ಡಾಕ್ಟರ್ಸ್ ಕೂಡ ಕೆಲವು ಏಜಲ್ಲಿ ಅವರಿಗೆ ನೀವು ಸ್ವಲ್ಪ ಆಯುರ್ವೇದ ಅದರಲ್ಲಿ ಮೇಂಟೈನ್ ಮಾಡಿ ಅದೇ ಪೇಯ್ನ್ ಕಿಲ್ಲರ್ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಮಾತ್ರ ಅದು ನೋಡಿ ನೀರು ರಿಪ್ಲೇಸ್ಮೆಂಟ್ ಅದೆಲ್ಲ ಮಾಡಲಿಕ್ಕೆ ತುಂಬ ಖರ್ಚು ಕೂಡ ಜಾಸ್ತಿ, ಅದು ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ. ಕೆಲವು ಬೇರೆ ಕಾಯಿಲೆಗಳಿದ್ರೆ ಆಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ಆ ಥರ ಸಂದರ್ಭದಲ್ಲಿ ಕೂಡ ಈವನ್ ಮೇಂಟೈನ್ ಮಾಡಲಿ ಹೋಗಲಿಕ್ಕೆ ಆಯುರ್ವೇದ ಕಷಾಯಗಳು ಕುಡಿದು ಸ್ವಲ್ಪ ಎಣ್ಣೆಗಳೆಲ್ಲ ಹಚ್ಚಿ ಈ ಥರ ಬಾಂಬ್ಗಳೆಲ್ಲ ಯೂಸ್ ಮಾಡಿ ಟ್ಯಾಬ್ಲೆಟ್ಗಳು ತಿಂದು ಜೀವನ ಒಳ್ಳೆ ರೀತಿಯಲ್ಲಿ ಮುಂದೆ ಕೊಂಡು ಹೋಗ್ಬೋದು. ಎಸ್, ಅಂದರೆ ಡಾಕ್ಟರ್ ಹೇಳೋ ಪ್ರಕಾರ ಆಯುರ್ವೇದದಲ್ಲಿ ಎಸ್ ಬೇರೆ ಬೇರೆ ಕಾಯಿಲೆಯವರು 100 ಜನ ಬರ್ತಾರೆ ಪ್ರತಿನಿತ್ಯವೂ. ಅದ್ರ ಕೂಡ ಆರ್ಥರೈಟಿಸ್ ಇದ್ದು ದೊಡ್ಡ ಮಟ್ಟಿನ ಸಮಸ್ಯೆ, ಬಟ್ ಆಯುರ್ವೇದವನ್ನೇ ಹುಡುಕಿಕೊಂಡು ಬರ್ತಾರೆ ಅಂತ. ಎಸ್ ವೀಕ್ಷಕರೇ, ಡಾಕ್ಟರ್ ಹೇಳಿದಾಗೆ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ಆರ್ಥರೈಟಿಸ್ಗೆ. ಮತ್ತು ನಾನು ಆರಂಭದಲ್ಲಿ ಹೇಳಿದಾಗೆ ಕೂಡ ಇವತ್ತದು ಆರ್ಥರೈಟಿಸ್ ಅಥವಾ ಗಂಟು ನೋವು, ಗಂಟು ಸವಿ ಅಂಥದ್ದು ಭಾರಿ ವ್ಯಾಪಕವಾಗಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಆಯುರ್ವೇದ ಸೂಕ್ತವಾದ ಚಿಕಿತ್ಸೆ, ಅದರಲ್ಲೂ ಕೂಡ ಕೋಟೆಕಲ್ ಆರ್ಯವೈದ್ಯ ಶಾಲೆಯವರದ್ದು ತುಂಬ ಒಂದು ವಿಶ್ವಾಸಾರ್ಹವಾದ. ಯಾಕೆಂದರೆ ಈ ಥರ ಇದರಲ್ಲೆಲ್ಲ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ ಹೆಸರು ಹೇಳಿದರೆ ಅವರು ಅದು ಹುಡುಕಿಕೊಂಡು ಹೋಗಿ ಅದು ತಕ್ಕೊಂಡು ಯೂಸ್ ಮಾಡ್ತಾರೆ. ಅದು ಕಂಪ್ಲೀಟ್ ರಾಂಗ್. ಅದು ಯಾಕೆಂದರೆ ಒಂದೇ ಕಾಯಿಲೆಗೂ ಕೂಡ ಒಬ್ಬರಿಂದ ಒಬ್ಬರಿಗೆ ಅದು ಬೇರೆ ಬೇರೆ. ನಮ್ಮದು ಪದ್ಧತಿ ಹಾಗೆ ಅವರನ್ನು ನೋಡಿಕೊಂಡು ಅವರದ್ದು ಇದು ಎಕ್ಸಾಮಿನ್ ಮಾಡಿ ರೋಗಿ ಪರೀಕ್ಷೆ ಮಾಡಿ ದೇಹ ಪ್ರಕೃತಿ ನೋಡಿಕೊಂಡೇ ಕೊಡಬೇಕು. ಅದು ಸರಿಯಾದ ಆಯುರ್ವೇದ ರೀತಿ. ಅದು ಯಾರು ಕೂಡ ಸ್ವಯಂ ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ಒಬ್ಬರಿಗೆ ಆರ್ಥರೈಟಿಸ್ಗೆ ಇಂದ ಆಯಿಲ್ ಕೊಟ್ಟಿದೆ, ಅದು ಅವರಿಗೆ ಗುಣ ಕಂಡಿದೆ, ಅದೇ ಕೊಡಿ ನಮಗೆ ಅಂತ ಹೇಳ್ಕೊಂಡು ಬರ್ತಾರೆ. ಅದು ಒಳ್ಳೆ ಇಲ್ಲ. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ. ನೇರವಾಗಿ ವೈದ್ಯರನ್ನೇ ಭೇಟಿ ಮಾಡಿ ಅಂತ. ಅಲ್ಟಿಮೇಟ್ಲಿ ವೈದ್ಯರ ಡಾಕ್ಟರ್ ಸಂದೇಶ ಇಷ್ಟೇ. ನೀವು ನಿಮ್ಮ ಪಕ್ಕದ ಮನೆಯವರನ್ನು ನೋಡಿ, ಪಕ್ಕದ ಮನೆಯವರಲ್ಲಿರುವ ಚೀಟಿಯನ್ನು ನೋಡಿ ನೀವು ಮೆಡಿಸಿನ್ ತಗೊಳ್ಬೇಡಿ. ಕೆಲವು ಆಯುರ್ವೇದದಲ್ಲಿ ಆಗಲ್ಲ. ಈ ನಾನು ಹೇಳಿದ ಥರ ಈ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಎಲ್ಲ ಕೆಲವೊಮ್ಮೆ ಹಾರ್ಟಿಗೆ ಎಫೆಕ್ಟ್ ಆಗುವ ಸ್ಟೇಜಲ್ಲಿದ್ದರೆ ನಮಗೆ ನೋಡಿದರೆ ಗೊತ್ತಾಗುತ್ತೆ. ನಾವು ಅದು ಕಡ್ಡಾಯವಾಗಿ ಅದು ಅಲೋಪತಿ
ರೊಮೆಟಾಲಜಿಸ್ಟ್ ಅಂತ ಸ್ಪೆಷಲಿಸ್ಟ್ಗಳಿದೆ, ಅವರನ್ನೇ ಭೇಟಿ ಮಾಡಿ ಈ ಥರ ಮೆಡಿಕೇಶನ್ಸ್ ತಗೊಳ್ಳಿಕ್ಕೆ. ಯಾಕಂದರೆ ನಮ್ಮದು ಓವರಾಲ್ ಉದ್ದೇಶ ಲೋಕ ಸಂಸ್ಥಾ ಸುಖಿನ ಭವಂತು, ಎಲ್ಲರೂ ನಮ್ಮದು ಆಯುರ್ವೇದದಲ್ಲಿ ಕ್ಲಿಯರ್ ಆಗಬೇಕು, ಇಲ್ಲ ನಮ್ಮಿಂದನೇ ಗುಣ ಆಗಬೇಕು ಆ ಥರ ಇಲ್ಲ. ಎಲ್ಲರಿಗೂ ಬರುವವರಿಗೆ ಒಂದು ಇದು ಗುಣ ಮಾರ್ಗದರ್ಶನ. ಹೌದು, ಒಳ್ಳೆ ಮಾರ್ಗದರ್ಶನ. ಮಾರ್ಗದರ್ಶನ ಕೊಡಬೇಕು. ಒಳ್ಳೆಯ ಮಾತು ಕೂಡ ವೈದ್ಯರು ಕೊನೆಗೆ ಹೇಳಿರುವಂಥದ್ದು, ನಮ್ಮಲ್ಲೇ ಅಂತಿಮ ಚಿಕಿತ್ಸೆ ಅಲ್ಲ, ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಏನು ಮಾರ್ಗದರ್ಶನ ಕೂಡ ಬೇಕಾಗುತ್ತೆ. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯ ಮತ್ತು ಉಪಯುಕ್ತವಾದಂಥ ಮಾಹಿತಿಯನ್ನು ಆರ್ಥರೈಟಿಸ್ ವಿಚಾರದಲ್ಲಿ ಕೊಟ್ಟಿದ್ದೀರಿ. ನಾನು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ ಎಲ್ಲರಿಗೂ. ಎಸ್, ಇದು ಕೊಟ್ಟಕಲ್ ಆಯುರ್ವೇದ ಪರಂಪರೆಯ ಈ ಒಂದು ಮಾತುಕತೆಯಲ್ಲಿ ಇವತ್ತು ಡಾಕ್ಟರ್ ಶಂಕರನ್ ನಂಬೂದರಿ ಅವರು ಆರ್ಥರೈಟಿಸ್ಗೆ ಯಾವ ಚಿಕಿತ್ಸೆ ಮತ್ತು ಏನು ಮದ್ದು, ಯಾಕೆ ಬರುತ್ತೆ, ಈ ಎಲ್ಲ ವಿಚಾರವನ್ನು ಕೂಡ ಹೇಳಿದರು. ಜೊತೆಗೆ ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿರುವಂಥದ್ದು, ಸ್ವಯಂ ಆಗಿ ಚಿಕಿತ್ಸೆ ಮಾಡಿಕೊಳ್ಳಬೇಡಿ, ವೈದ್ಯರನ್ನೇ ಭೇಟಿ ಮಾಡಿ ಅಂತ. ಎಸ್, ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡೋದಾದರೆ ಮಂಗಳೂರಿನ KS ರಾವ್ ರಸ್ತೆಯಲ್ಲಿ ಸಿಟಿ ಸೆಂಟರ್ನ ಪಕ್ಕದಲ್ಲೇ ಆರ್ಯವೈದ್ಯಶಾಲೆ, ಕೊಟ್ಟೆಕಲ್ ಆರ್ಯವೈದ್ಯಶಾಲೆಯ ಶಾಖೆ ಇದೆ ಮತ್ತು ಉಚಿತವಾದ ಕನ್ಸಲ್ಟೆನ್ಸಿ ಕೂಡ ಇದೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.